ಸೊಲ್ಮೆಲು ನಮಕುಡ್ಲ ತುಳುವಾರ್ತೆಲು ಇటు ವಾರ್ತೆದೇವರ ಕಿನ್ನಿಗೋಳಿದ ಕಜವು ಇಲೆವಾರಿ ಬಕ ದ್ರವ ತ್ಯಾಜ್ಯ ಸಮಸ್ಯೆ ಬಗೆಟ್ ಅಧಿಕಾರ್ಲನ ಬೇತನೆ ಸಭೆ ನಡಪಾದ ಚರ್ಚೆ ಮಲ್ಪನೊಂದು ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ಪಂತೆರ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮಾರ್ಕೆಟ್ ಕಾಮಗಾರಿ ತುಯರೆ ಪೋಯಿನ ಆರು ಸಾರ್ವಜನಿಕರಡ ಸಮಸ್ಯೆಯನ್ನು ಪಿಂದದ ಪಾತಿರಿಯರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ಕಿನ್ನಿಗೋಳಿ ಪಟ್ಟಣ ಪಂಚಾಯತದ ಮಾರ್ಕೆಟ್ ಕಾಮಗಾರಿ ತುಯರೆಗಾದ ಬುಧವಾರ ಬೋದಿದ್ದರು. ಕಾಮಗಾರಿ ಡಾಯಿನ ಕೆಲವೊಂದು ಸಮಸ್ಯೆಲನ ಬಗೆಟ್ ಜನಕಲು ಜಿಲ್ಲಾಧಿಕಾರಿಯರ್ನ ಗುಮನ ಒಯ್ತಾರ. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ಗೆ ಕಜವು ಇಲೆವಾರಿಗಾದ ಬೋಡಾಯಿನದ ಜಾಗೆ ಇದ್ದದ ಇತ್ತ ಮಸನದ ಕೈತಲ್ಬಕ ಪಟ್ಟಣ ಪಂಚಾಯತ್ ಸುತ್ತದ ಕಲ್ಲುಕೊಮ್ಮೇರ್ ಕೈತಲು ಭವಿಷ್ಯದ ಕಜವು ಇಲೆವಾರಿ ದಿಟ್ಟಡು ಜಾಗೆ ದೆತ್ತದಿತ್ತಂಡ ಆಂಡ ಕಟೀಲು ಕೈತಲುಪಿರ ಗೋಮಾಳ ಜಾಗೆನ ಕಜವು ಇಲೆವಾರಿಗೆ ದೆತ್ತದಿತ್ತಂಡ ಎಂದೆನ ದೆತ್ತುಪಾಡುಡೊಂದು ಸಾರ್ವಜನಿಕರು ಒತ್ತಾಯ ಮಲ್ತೆರ. ಕಿನ್ನಿಗೋಳಿದ ಬಿತ್ತಲು ಪ್ರದೇಶಗಳು ದ್ರವ ತ್ಯಾಜ್ಯ ಇಲವಾರಿ ಘಟಕ ನಿರ್ವಹಣೆ ಇಜ್ಜಾಂದ ಇಡೀ ಕಿನ್ನಿಗೋಳಿ ಪ್ರದೇಶದ ಹಾಳು ನೀರು ಬಂದ್ ಇಜ್ಜಾಂದಿನ ಚರಂಡಿಡು ಪರಿಪುನಂಚಾತಂಡ ಐತ ಬಗೆಟ್ ಗುಮನ ಕುರಿಯರೆ ಸಾರ್ವಜನಿಕರು ಒತ್ತಾಯ ಮಲ್ತೆರ. ಸಮಸ್ಯೆಯನ್ನು ಮಾತಪಿಂದೊನ್ನ ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ಪಾತಿಡ್ದು ಕಿನ್ನಿಗೋಳಿದ ಕಜವು ಇಲೆವಾರಿ ಬೊಕ್ಕ ನೀರು ಕಜವು ಇಲೆವಾರಿ ಸಮಸ್ಯೆದ ಬಗೆಟ್ ಅಧಿಕಾರಿಲೆತ್ತದ ಬೇತನೆ ಸಭೆ ನಡಪಾದ ಚರ್ಚೆ ಮಲ್ಪನೊಂದು ಪಂಡ್ಯರ. ತಹಸೀಲ್ದಾರ್ ದಿಲೀಪ್ ಕುರ್ಡೇಕರ್, ಕಂದಾಯ ಅಧಿಕಾರಿಗಳು, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಂ.ಆರ್. ಸ್ವಾಮಿ, ಇಂಜಿನಿಯರ್ ನಾಗರಾಜ್, ಸಂಜೀವ ಕಟೀಲ್, ಪ್ರಕಾಶ್ ಕಿನ್ನಿಗೋಳಿ, ಭುವನಾಭಿರಾಮ ಉಡುಪ, ಡೊನಾಲ್ಡ್ ವಿಲಿಯಂ ಮಥಾಯಸ್, ನವೀನ್ ಡಿಸೋಜಾ, ಹಿಲ್ಡಾ ಡಿಸೋಜಾ, ಸುನಿಲ್ ಸಿಕ್ವೇರಾ ಈ ಪುರ್ತೊಡಿದ್ದಾರೆ. ಮುಲ್ಕಿ ಮತ್ತು ಕಿನ್ನಿಗೋಳಿಯಲ್ಲಿ ನಗರೋತ್ಥಾನ ಕೆಳಗಡೆ ಆಗಿರುವಂಥ ಕೆಲಸಗಳನ್ನು ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಇವತ್ತು ವೀಕ್ಷಣೆಯನ್ನು ಮಾಡಿದ್ದೇವೆ. PUDC PDO ಮತ್ತು ಇಂಜಿನಿಯರು ಮತ್ತು ಎಲ್ಲ ತಂಡದ ಜೊತೆ ಬಂದಿದ್ದೀವಿ. ಇದರಲ್ಲಿ ಕಿನ್ನಿಗೋಳಿಯಲ್ಲಿ ಈ ಒಂದು 85 ಲಕ್ಷ ಅನುದಾನ ಒಂದು ಕೆಳಗಡೆ ಒಂದು 10 ಅಂಗಡಿಗಳೀಗ ಆಗಿದೆ, 13 ಅಂಗಡಿ ಆಗಿದೆ, ಇನ್ನೂ 6 ಅಂಗಡಿಗಳು ಆಗಬೇಕು. ಸೊ ಅದನ್ನು ಕೆಲಸ ಆಗಿರೋದನ್ನು ಅದಕ್ಕೆ ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಅದರಲ್ಲಿ ಒಂದಷ್ಟು ಕೆಲಸಗಳು ಆಗಿದ್ದಾವೆ. ಒಂದು ಏನು ಟೈಲ್ ರೂಫನ್ನು ಮಾಡಬೇಕು, ಅದನ್ನು ಮಾಡಬೇಕು ಅನ್ನೋಂಥ ಸೂಚನೆ ಕೊಟ್ಟಿದ್ದೇನೆ. ಅಂದರೆ ಅದು ಏನು ಎಸ್ಟಿಮೇಟಲ್ಲಿದೆ, ಎಸ್ಟಿಮೇಟ್ ಪ್ರಕಾರ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ಬಂದಿರುವ ಸಮಯದಲ್ಲಿ ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮದವರು ಎಲ್ಲರೂ ಸಹ ಇಲ್ಲಿ ಇರುವಂಥ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿರ್ತಾರೆ. ಅದರಲ್ಲಿ ಒಂದು ಇದು ಏನು ಒಂದು ಕಮರ್ಷಿಯಲ್ ಸ್ಟ್ರೀಟ್ ಇದೆ, ಇಲ್ಲಿರುವಂಥ ಅಪಾರ್ಟ್ಮೆಂಟ್ಸ್ ಮತ್ತು ಕಮರ್ಷಿಯಲ್ ಶಾಪ್ಸ್. ಹಿಂದೆ ಗ್ರಾಮ ಪಂಚಾಯತ್ ಇದ್ದಾಗ ಏನೊಂದು ಏರೋಬಿಕ್ ಮೆಥಡಲ್ಲಿ ಗ್ರೇ ವಾಟರ್ ಟ್ರೀಟ್ಮೆಂಟ್ ಮಾಡಿರುವಂಥ ಪ್ಲ್ಯಾಂಟಲ್ಲಿ ಬೇರೆ ತ್ಯಾಜ್ಯಗಳನ್ನು ಅದರಲ್ಲಿ ಬಿಡ್ತಾ ಇರುವಂಥದ್ದು. ಅದರಿಂದ ಊರಿಗೆ ಆಗಿರುವಂಥ ಸಮಸ್ಯೆಗಳು ಭಾರಿ 15-16 ವರ್ಷದಿಂದಲೂ ಈ ಸಮಸ್ಯೆ ನಡೀತಾ ಇರುವಂಥದ್ದನ್ನು ನಮ್ಮ ಗಮನಕ್ಕೆ ತಂದರು. ಈಗ ತಹಸೀಲ್ದಾರ್ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅವರಿಗೆ ಈಗಾಗಲೇ ಒಂದು ಮೀಟಿಂಗ್ ಮಾಡಿ ಟೈಮ್ ಲೈನ್ ಎಲ್ಲ ಕೊಟ್ಟಿದ್ದಾಗ ಹೇಳಿದ್ದಾರೆ. ಎಲೆಕ್ಷನ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ಈ ಮೀಟಿಂಗನ್ನು ಮಾಡ್ತಾರೆ, ಮಾಡಿ ಸ್ಟ್ರಿಕ್ಟಾಗಿ ಟೈಮ್ ಲೈನನ್ನು ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆ ಟೈಮ್ ಲೈನಲ್ಲಿ ಆ ಒಂದು ಕೆಲಸ ಕಾರ್ಯಗಳನ್ನ ಅವ್ರು ಮಾಡಿಲ್ಲ ಅಂತ ಹೇಳಿದರೆ, ಒಂದು ಮುನ್ಸಿಪಾಲ್ಟಿ ವತಿಯಿಂದ, ಇನ್ನೊಂದು ಪ್ಲ್ಯಾನಿಂಗ್ ವತಿಯಿಂದಲೂ ಏನು ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ ಅವ್ರ ವತಿಯಿಂದಲೂ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 3 ವತಿಯಿಂದಲೂ ಅದನ್ನು ಆ್ಯಕ್ಷನ್ ತಗೊಳ್ಳುವಂಥ ಒಂದು ನಿರ್ಧಾರವನ್ನು ಕೊಟ್ಟು ಅವರಿಗೆ ಕೆಲಸ ಮಾಡಿಸಿ ಇದನ್ನು ಸುಮುಖವಾಗಿ ಸರಿ ಮಾಡಿಸಲಿಕ್ಕೆ ನಿರ್ದೇಶಕರನ್ನು ನಾವು ತಹಸೀಲ್ದಾರ್ಗೆ ನೀಡಿದ್ದೇವೆ. ವಿಧಾನ ಪರಿಷತ್ ಸದಸ್ಯರಾದುಪ್ಪನ ಐವನ್ ಡಿಸೋಜರ್ನ ಕುಡ್ಲ ವೆಲೆನ್ಸಿಯಾದ ಇಲ್ಲಡೆ ಕಲ್ಲದಕ ದಿನ ಕೇಸಡು ಪೊಲೀಸರು ಆರೋಪಿಲೈನ ಭರತ್ ಬೊಕ್ಕ ದಿನೇಶ್ ಪನ್ಪನ ಇರುವೆರೆನ ಬಂಧನ ಮಲ್ದೆರ. ವಿಧಾನ ಪರಿಷತ್ ಸದಸ್ಯರಾದುಪ್ಪನ ಐವನ್ ಡಿಸೋಜರ್ನ ಕುಡ್ಲ ವೆಲೆನ್ಸಿಯಾದ ಇಲ್ಲಡೆ ಕಲ್ಲದಕ ದಿನ ಕೇಸಡು ಇರುವೆರು ಆರೋಪಿలను ಪೊಲೀಸರು ಪತ್ತದೆರ. ರಾಜ್ಯಪಾಲರಿಗೆ ಎದುರಾದ ಓದಂಟದ ಪಾತೆರ ಪಣ್ಣಿನ ವಿಚಾರವಾದ ಏವರಡು ಕಲ್ಲದಕದಾಂದು ಆರೋಪಿಲು ಒತ್ತೊಂದೆರ. ಬಂಟ್ವಾಳ ತಾಲೂಕು ಬೋಳಂತೂರು ಗ್ರಾಮದ ರಾಘವ ಭಂಡಾರಿಯರ್ ನಮಗೆ ಭರತ್ ಬಕ ಕೊಲ್ನಾಡು ಗ್ರಾಮ ಪಡ್ತಿಪಾಡಿದ ಆನಂದ್ ಪೂಜಾರಿಯರ್ ನಮಗೆ ದಿನೇಶ್ ಬಂಧನಾಯಿನ ಆರೋಪಿಲಾದುಲ್ಲೆರ. ಕಲ್ಲುದಕ್ಕಿನ ದಿನ ರಾತ್ರಿ 9 ಫ್ರಿಶ್ ಬ್ರೌನ್ ಹೋಟೆಲ್ಡು ವನಸು ಮಲ್ತದು ಹೊರಡ್ದೊರನೆ ಐವನ್ರನ ಇಲ್ಲಡೆ ಕಲ್ಲುದಕ್ಕುನ ತೀರ್ಮಾನ ಮಲ್ತಾಂದು ಆರೋಪಿಲು ಒತ್ತೊಂದೆರ. CCTV ದೃಶ್ಯರು ಮೊಬೈಲ್ ನೆಟ್ವರ್ಕ್ ಬಕ ಕೆಲವು ಮುಖ್ಯ ಸಾಕ್ಷಿలను ಆಧರಿತದ ಆರೋಪಿలను ಪೊಲೀಸರು ಸ್ವಾಧೀನಗದೆ ತೊಂದೆರ. ಈ ಪೊಟ್ಟುಡು ಆರೋಪಿಲು ಎಂಕುಲೆ ಕಲ್ಲುದಕ್ಕಿದ ನಾವು ಅವು ಹೊರಡ್ದರನೆದ ತೊನ್ನ ನಿರ್ಧಾರ ಅಂದು ಪೊಲೀಸರನ್ನ ಎದುರು ತಪ್ಪು ಒತ್ತೊಂದೆರ. ಅಮಲು ವಸ್ತು MDMA ಸಾಗ ಒಂದು ಮಾರೊಂದಿತ್ತಿನ ಕೇಸ್ ಒಂಜೇನು ನಾಡಪತ್ತಿನ ಕುಡ್ಲದ CCB ಪೊಲೀಸರು ಈ ಸಂಬಂಧ ತಲಪಾಡಿ KC ರೋಡ್ದ ಇರುವೆರೆನ್ ಪತದ ಅಕ್ಲೆಡ್ದು
₹75,000 ಬೆಲೆತ MDMA ರೆಡ್ ಮೊಬೈಲ್ ಡಿಜಿಟಲ್ ತ್ರಾಸ್ ಬೊಕ ರೆಡ್ ಚಕ್ರದ ಗಾಡಿನ ಸ್ವಾಧೀನಗೂ ದೆತೊಂದೆರ. ತೆಲಪಾಡಿ ಕೆಸಿ ರೋಡು CCB ಪೊಲೀಸರ ಅಮಲು ವಸ್ತು ಮಾರೊಂದು ಪುನಃ MDMA ಸಾಗವೊಂದು ಮಾರಿನ 20 ಆರೋಪಿಗಳನ್ನು ಪತ್ತಿದೆರ. ಮಂಜೇಶ್ವರ ಪುಚ್ಚತ್ತ ಬೈಲ್ದ 30 ವರ್ಷ ಪ್ರಾಯದ ಅಬ್ದುಲ್ ಸಲಾಂ ಯಾನೆ ಸಲಾಂ ಬೊಕ್ಕ 25 ವರ್ಷ ಪ್ರಾಯದ ಸೂರಜ್ ರೈ ಯಾನೆ ಅಂಕಿ ಆರೋಪಿಲಾದುಲ್ಲೆರ. ಆರೋಪಿಲಿರ್ದ ₹75,000 ಬೆಲೆತ 15 ಗ್ರಾಂ MDMA ರೆಡ್ ಮೊಬೈಲ್ ಫೋನ್ ಡಿಜಿಟಲ್ ತ್ರಾಸ್ ಬೊಕ್ಕ ರೆಡ್ ಚಕ್ರದ ಗಾಡಿ ಸೇರಿನಂಚ ₹1,55,000 ಬೆಲೆತ ಸೊತ್ತುವೆನ್ನು ಸ್ವಾಧೀನಗೂ ದೆತೊಂದೆರ. ಆರೋಪಿಲು ಅಮಲು ವಸ್ತುನ ರೆಡ್ ಚಕ್ರದ ಗಾಡಿಡಿದಿ ಒಂದು ಜನಕ್ಲಿಗ್ ಬೊಕ್ಕ ಬರವು ಕಲ್ಪನಕ್ಲಿಗೆ ಮಾರಿಯರೆಗಾದ ಕುಡ್ಲನಗರಗೂ ಬರಂದುಪ್ಪನಗ ನಿಘಂಟದ ಮಾಹಿತಿ ತೆಗೆದು ಕುಡ್ಲದ CCB ಪೊಲೀಸರ ತಲಪಾಡಿದ ಕೇಸಿ ರೋಡು ಗಾಡಿನು ತಂದಿತ್ತೆರ. ಈ ಬಗೆಟ್ ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡ. ಆರೋಪಿ ಅಬ್ದುಲ್ ಸಲಾಂ ನಮಿತ್ತ ಮಂಜೇಶ್ವರ ಪೊಲೀಸ್ ಸ್ಟೇಷನ್ ಬೊಕ್ಕ ಸೂರಜ್ ರೈ ನಮಿತ್ತ ಉಳ್ಳಾಲ ಪೊಲೀಸ್ ಸ್ಟೇಷನ್ ಅಮಲು ವಸ್ತು ಗಳಸುನ ಬಗೆಟ್ ಈ ತುಂಬು ಕೇಸ್ ಪಾಡ್ದಂಡ. ಆರೋಪಿಲು ಅಕ್ರಮವಾದ ಲಾಭ ಮಲ್ತೊನ್ನ ಉದ್ದೇಶುಡು ಕೇರಳದ್ದು MDMA ಕನತದು ಕುಡ್ಲಡ್ ಜನಕ್ಲಿಗೆ ಬರವು ಕಲ್ಪನಕ್ಲಿಗೆ ಮಾರೊಂದಿತ್ತೆರ. ಈ ಅಕ್ರಮ ಕಾರ್ಯಡು ನನಲಾದ ಜನ ಇದ್ದದ ಅಕ್ಲಿನ ನಾಡು ಪತ್ತುನ ಕಾರ್ಯ ತುಂಬರಿದನಂದು ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ತಿರಿಪಾದೆರ. ಧರ್ಮ ರಕ್ಷಣೆಗೆ ಹಿಂಸೆ ಮಲ್ಪಲಿಂದ ಶ್ರೀಕೃಷ್ಣ ಪಂತೆ ಅಹಿಂಸೆದ ಪ್ರಸ್ತಾಪ ಮಲ್ತಿನಿ ಅರ್ಜುನ್ ಎಂದು ಹಿರಿಯ ಕಾದಂಬರಿಗಾರ್ಯರು ಡಾಕ್ಟರ್ SL ಭೈರಪ್ಪ ಪಂತೆರ ಒಡಿಪು ಶ್ರೀಕೃಷ್ಣ ಮಠದ ಸಪ್ತೋತ್ಸವ ಮುಗಿತಲುಡು ಇಸೇಸ ಸಮ್ಮನದ ಮರ್ಯಾದೆ ತೊಂದು 6 ಪಾತೆರಿಯರು. ಒಡಿಪು ಶ್ರೀಕೃಷ್ಣ ಮಠದ ಅಷ್ಟಮಿದ ಆಚರಣದ ಶ್ರೀಕೃಷ್ಣ ಮಾಸೋತ್ಸವಡು ನಡೆದಿನ ಸಪ್ತೋತ್ಸವ ಬುಧವಾರ ಕೇರಿಯಾಂಡ್ ಮುಗಿತಲಲ್ಲಿ ಶ್ರೀಮಠದ ರಮೇಶ್ ಭಟ್ ಎತ್ಕೊಂಡಿರ ಪರ್ಯಾಯ ಪತ್ತಿಗೆ ಮಠಾಧೀಶರು ಶ್ರೀ ಸುಗಣೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುಡಿದು ಭಗವಂತನ ಅವತಾರದ ಸಂಭ್ರಮಡು ಪಾಲ್ದೆತುನುಂಡ ಜೀವನ ಉದ್ಧಾರ ಭಗವಂತನ ಅನುಗ್ರಹ ಪುಣ್ಯ ಒಟ್ಟು ಸೇರಂಡು ಪಡೀನೇನು ಪಿರಕುರ್ಪುನವೇ ಧರ್ಮದ ಮೂಲತತ್ವ ಅಂದು ಪಂಡಿರ. ಹಿರಿಯ ಕಾದಂಬರಿಕಾರ್ಯರು ಡಾಕ್ಟರ್ SL ಭೈರಪ್ಪ ಮಲ್ಲಪಿನರಾದಿತ್ತದ ಅರೆಗ ಮಠದ ನಿಲೆಟ್ ಸ್ವಾಮೀಜಿಯರು ವಿಶೇಷ ಸಮ್ಮನದ ಮರ್ಯಾದೆ ಮಲ್ತೆರ. ಡಾಕ್ಟರ್ ಭೈರಪ್ಪ ಪಾತಿರ್ದ ಧರ್ಮ ರಕ್ಷಣೆಗೆ ಹಿಂಸೆ ಮಲ್ಪಲೆಂದ ಶ್ರೀಕೃಷ್ಣ ಪಂತೆ ಆಂಡ ಅಹಿಂಸದ ಪ್ರಸ್ತಾಪ ಮಲ್ತಿದ್ದೀನಿ. ಅರ್ಜುನೆ ಕೃಷ್ಣೆ ರಾಜ ತಂತ್ರಜ್ಞೆ ತತ್ವ ಶಾಸ್ತ್ರಜ್ಞೆ ಇಂಚ ಮಾತಲ ನಿಜ ಆಂಡ ನಮ್ಮ ಕೃಷ್ಣನ ಅರ್ಥ ಮಲ್ತೊನೆರೆ ಸೋತುದ ಆಯನ ನಮ್ಮ ಸರಿಯಾಯಿನ ಕ್ರಮಟು ಅರ್ಥ ಮಲ್ತೊನೊಡೊಂದು ಪಂಡಿರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾದ ಹರ್ಷೇಂದ್ರ ಕುಮಾರ್ ಕಾರ್ಯನ ಬಿಡಿದೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿರಿಗೆ ಮರ್ಯಾದೆ ಮಲ್ತೆರ. ಅಂಚನೆ ಸ್ವಾಮೀಜಿರ ಅಕ್ಲೆಗ್ ಇರುವೆರೆಗ್ಲ ಮರ್ಯಾದೆ ಮಲ್ತೆರ. ಪವಿತ್ರ ಪಾಣಿ ಶ್ರೀನಿವಾಸ ಉಪಾಧ್ಯಾಯ ಬಕ ಶೋಭಾ ಉಪಾಧ್ಯಾಯ ಮಕ್ಳೆಗ್ ಕೃಷ್ಣಾನುಗ್ರಹ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ. ಪಿಲಿಯ ಸಬಕ ಜನಪದ ಏಸ ಪಂತೊಲೆಡ್ ಗೆಂದಿನಕ್ಲೆಗ್ ಸ್ವಾಮೀಜಿಯರು ಇನಾಮ್ಲೆನ್ ಪಟ್ಟಿಯರ. ಪಿಲಿಯೇಸನಲ್ಲಿ ಕೆಡಪಾಡು ಅಲಿವೂರು ಇಷ್ಟ ಮಹಾಲಿಂಗೇಶ್ವರ ಕೂಟ ವಂಜನೆ ಇನಾಮು TVS ಎಲೆಕ್ಟ್ರಿಕಲ್ ಸ್ಕೂಟರ್ ಗೆಂದಂಡ. ಅಲಿವರು ವಿಷ್ಣು ಸೇವಾ ಬಳಗ ರಡ್ಡನೇ ಇನಾಮು ಗೆಂದಂಡ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಶೀರಿಂದ ತೀರ್ಥ ಕಿರಿಯ ಸ್ವಾಮೀಜಿ ಮಧ್ವಗೆದು ನಿರ್ಮಲ ಮಲ್ಪರೆ 5 ಲಕ್ಷ ರೂಪಾಯಿ ಕೊಡುಗೆ ಕೊರ್ನ. ಡಿಲ್ಲಿದ ಅಮಿತ್ ಕುಮಾರ್ ಸಾಹಿತಿ ಪ್ರಧಾನ್ ಗುರುದತ್ತ, ಗುಜರಾತ್ ಹೆಚ್ಚಿಗೆ ಪೊಲೀಸ್ ಕಮಿಷನರ್ ನರಸಿಂಹ ಕೋಮಲ್, ಕ್ರೆಡೆ ಸಂಸ್ಥೆದ ಶರಣ್ ಶೆಟ್ಟಿ, ಅಮಿತ್ ಅರವಿಂದ್, ಸುಧೀರ್ ಶೆಟ್ಟಿ ಪಾಲ್ದೆತೊಂಡ್ಯರ. ಡಾಕ್ಟರ್ B ಗೋಪಾಲ ಆಚಾರ್ಯ ಕಾರ್ಯಕ್ರಮ ಸುಧಾರ್ತೆರ. ಶ್ರೀಕೃಷ್ಣನ ಈ ಅವತಾರದ ಸ್ಮರಣೆಯ ಒಂದು ಸಂಭ್ರಮದಲ್ಲಿ ಎಲ್ಲ ಭಕ್ತರು ಎಲ್ಲ ಜನರು ತೊಡಗಿಕೊಂಡು ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆದಿದ್ದಾರೆ. ಕೃಷ್ಣನ ಈ ಅವತಾರದ ಸಂಭ್ರಮದ ಒಂದು ಭಾಗವಹಿಸುವಿಕೆ ಏನಿದೆ ಅದು ಅತ್ಯಂತ ಪುಣ್ಯಪ್ರದವಾದಂತಹ ಒಂದು ಕಾರ್ಯವಾಗಿದೆ. ಬೇರೆ ಯಾರದ್ದಾದರೂ ಕೂಡ ಜಯಂತಿಯಲ್ಲಿ ನಾವು ಭಾಗವಹಿಸಿದರೆ ಅಲ್ಲಿ ಸಂಭ್ರಮಗಳಿರಬಹುದು, ಆದರೆ ಪುಣ್ಯದ ಅವಕಾಶ ಕಡಿಮೆ. ಆದರೆ ಭಗವಂತನ ಅವತಾರದ ಒಂದು ಸಂತೋಷವನ್ನು ಹಂಚಿಕೊಂಡರೆ ಅದರಿಂದ ಸಂಭ್ರಮದ ಜೊತೆಗೆ ನಮ್ಮ ಜೀವನದ ಉದ್ಧಾರವೂ ಆಗ್ತದೆ, ಭಗವಂತನ ಅನುಗ್ರಹವೂ ಆಗ್ತದೆ, ಪುಣ್ಯ ಸಂಚಯವೂ ಕೂಡ ಆಗಲಿಕ್ಕೆ ಸಾಧ್ಯವಿದೆ. ಈ ದೃಷ್ಟಿಯಲ್ಲಿ ಶಾಸ್ತ್ರಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು
ಒಂದು ದೊಡ್ಡ ವ್ರತ ಎಂಬುದಾಗಿ ಘೋಷಣೆ ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿರೋದು ಕೃಷ್ಣ ಹೇಳೋದೇನು ಅಂತ ಅಂದರೆ ಅಹಿಂಸೆ ಅನ್ನೋದನ್ನು ಅರ್ಜುನ ಹೇಳಿದ್ದ, ಅದ್ರ ಕೃಷ್ಣ ಹೇಳಿದ್ದು ಅಲ್ಲ. ನೀನು ಫೈಟ್ ಮಾಡಬೇಕು, ಇದು ಅನ್ಯಾಯ ಇರುವಾಗ ನೀನು ಫೈಟ್ ಮಾಡಬೇಕು ಅಂತ ಹೇಳಿದ. ಒಂದು ಕೃಷ್ಣದಲ್ಲಿ ಏನು ಕಾಣುತ್ತೆ ಅಂತ ಅಂದರೆ ಅವನು ಯಾವುದನ್ನು ಕೆಲಸದಲ್ಲಿ ಮಾಡ್ತಾನೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವುದು ನ್ಯಾಯ ಅನ್ಯಾಯ ಅನ್ನುವುದನ್ನೇ ಹಾಗೆ ಅಲ್ಲಿ ಮಾಡ್ಕೊಂಬರ್ತಾನೆ. ಪುರಾಣಗಳನ್ನು ನಾವು ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಕಾಲಕ್ಕೆ ಅದನ್ನು ಏನು ಮಾಡಬೇಕು ಅಂತ ಅನ್ನೋದು ಇಡೀ ಭಾರತದ ಕಲ್ಪನೆಯನ್ನು ಕೊಟ್ಟೋನು ಕೃಷ್ಣ. ಇವತ್ತು ಕೂಡ ಭಾರತ ದೇಶಕ್ಕೆ ಅದೇ ಬರಬೇಕಾದದ್ದು, ಅವನ್ನೇ ನಾವು ಜ್ಞಾಪಿಸ್ಕೋಬೇಕಾಗದು. ಆಮೇಲೆ ಕರ್ತವ್ಯ ಮಾಡಬೇಕು, ಸೋಮಾರಿತನ ಇರಬಾರ್ದು. ಅದು ಕೃಷ್ಣನಿಂದಲೇ ನಮಗೆ ಇದು 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 ಬರಬೇಕಾದದ್ದು. ಅತ್ತೂರು ಅರಸು ಕುಂಜಿರಾಯನ ದೈವದ ಮುಕಾಲ್ದಿ ಗಡಿಪತ್ತಿನಾರು ಅತ್ತೂರು ಭಂಡಾರದಿಲ್ಲದ ಶಂಭು ಮುಕಾಲ್ದಿ ಬುಧಾರ ಕರೆದು ಪೋಯರ ಅರಿಗೆ 74 ವರ್ಷ ಪ್ರಾಯಾದಿತ್ತಂಡ. ಕುಡ್ಲ ತಾಲೂಕು ಅತ್ತೂರು ಭಂಡಾರದಿಲ್ಲದ ಶಂಭು ಮುಕಾಲ್ದಿ 74 ವರ್ಷ ಪ್ರಾಯಡು ಬುಧರ ಕರೆದು ಪೋಯರ. ಅತ್ತೂರು ಕುಂಜಿರಾಯ ದೈವದ ಮುಕಾಲ್ದಿ ಗಡಿಪತ್ತಿನಾರು ದೈವಾರಾಧನೆ ಕ್ಷೇತ್ರ ಜ್ಞಾನ ಭಂಡಾರದ ಕೊಂಡಿ ಶಂಭು ಮುಕಾಲ್ದಿ ಆದಿತ್ಯರ. ಅತ್ತೂರು ಅರಸು ಕುಂಜಿರಾಯ ಸಾನ ಸುರಗರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕಿಲೆಂಜೂರು ಸರಳ ಜುಮಾದಿಸಾನ ಇಂಚಿತ್ತಿ ಕ್ಷೇತ್ರಲೆನ ಬ್ರಹ್ಮ ಕಲಶಲೆಡ್ ಆರು ಸೇವೆ ಸಂದಾದಿರ. ಯಕ್ಷಗಾನ ಬೊಕ ನಾಟಕ ವೇಷದಾರ್ಲ ಆದಿತ್ಯನ ಶಂಭು ಮುಕಾಲ್ದಿ ಇರುವೇರು ಮಗಲ್ಲು ಬೊಕ ಇರುವೇರು ಮಗಲ್ಲೆನ ಅಗತದೆರ. ಉಚ್ಚಿಲ ದಸರುಡು ನಾಟ್ಯ ದೇಹದಾಡ್ಯ ಪಂಥ ಪೊಂಜೋಲಿಗ್ ಪಿಲಿನಲಿಕೆ ದಾಂಡಿಯ ಪಂಥಾದಿ ಒಂದೊಂದು ಡಾಕ್ಟರ್ ಜಿ ಶಂಕರ್ ಪಂತ್ಯರ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಉಚ್ಚಿಲ ದಸರಾದಲ್ಲಿ ಪೋಲೆ ಬಿಡುಗಡೆ ಮಲ್ತದ ಆರು ಮಾಹಿತಿ ಕೊರಿಯರ. ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಉಚ್ಚಿಲ ದಸರಾ 2024 ಭಾರಿ ಗೌಜಡ ಆಚರಣೆ ಮಲ್ಪರ ತೀರ್ಮಾನ ಮಲ್ತದಂಡ ಅಕ್ಟೋಬರ್ 3 ಪದ್ರಾಡ ಮುಟ್ಟ ದಸರಾ ಉಚ್ಚಯದಲ್ಲಿ ಕೊಡು ವಿಶೇಷ ಕಾರ್ಯಕ್ರಮಲೆ ನದಿ ಒಂದುಂಡು. ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ರಾಘವೇಂದ್ರ ಉಪಾಧ್ಯಾಯರು ಉಚ್ಚಯದಲ್ಲಿ ಪೊಲೆಗೆ ಪೂಜೆ ಮಲ್ತದ ಪ್ರಾರ್ಥನೆ ನಡಪಾಯಿರ. ಮೊಗವೀರ ಸಮಾಜದ ನಾಯಕರ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಸಲಹೆಗಾರರಿರ್ಬೇಕ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಅಭಿವೃದ್ಧಿದ ಸಾರಥಿ ಡಾಕ್ಟರ್ ಜಿ ಶಂಕರ್ ಉಚ್ಚಿಲ ದಸರಾ 2024 ಪೊಲೆ ಬಿಡುಗಡೆ ಮಲ್ತೆರ. ಉಚ್ಚಯದ ಬಗೆಟ್ ಡಾಕ್ಟರ್ ಜಿ ಶಂಕರ್ ಮಾಹಿತಿ ಕೊಡ್ದು ಈ ಸರ್ತಿದ ದಸರಾ ಉಚ್ಚಯನು ಗೌಜಿಡ ಆಚರಣೆ ಮಲ್ಪರ ತೀರ್ಮಾನ ಮಲ್ತದಿತ್ತದ. ದಸರಾ ಲೆಕ್ಕೊಡು ಪಾಕ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೂ ಸಾರ್ವಜನಿಕರಿಗೆ ಬೇತೆ ಬೇತೆ ಪಂತೋಲೆಂದೀತಂಡ ನಲಿಕೆ ದೇಹದಾಢ್ಯ ಪೊಣ್ಣುಲೆಗ್ ಪಿಲಿನಲಿಕೆ ದಾಂಡಿಯ ಪಂಥ ದಿವೊಂದೊಂದು ಪಂಡಿರ. ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರು ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ ಒತ್ತು ಗುರ್ಕಾರ್ಯರು ಮೋಹನ್ ಬೆಂಗ್ರೆ ಪ್ರಧಾನ ಕಾರ್ಯಂತರ ಶರಣ್ ಕುಮಾರ್ ಮಟ್ಟು ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ವಾಸುದೇವ ಸಾಲಿಯನ್ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಗುಂಡುಜಿ ಅಮೀನ್ ಬಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. Wait. So, चांड इंक्लून चुरे इधर बोड़ा. दीपक. ಮೂರರಿಂದ 12ರವರೆಗೆ ಜಲಸ್ತಂಭನ ಸೇರಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಕುಸ್ತಿ ಇರ್ಬೋದು, ಹಾಗೆ ದೇಹದಾಢ್ಯ ಸ್ಪರ್ಧೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಜಲಸ್ತಂಭನ ಕಾರ್ಯಕ್ರಮ ವಿಶೇಷ ರೀತಿಯಲ್ಲಿ ಆಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ಅನ್ನ ಸಂತರ್ಪಣೆ, ಚಂಡಿಕಾ ಹೋಮ ಎಲ್ಲ ಕಾರ್ಯಕ್ರಮಗಳನ್ನು ವಿಧಿವತ್ತಾಗಿ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲರ ಭಕ್ತಾದಿಗಳ ಸಹಕಾರವನ್ನು ಕೋರ್ತಾ ಆ ತಾಯಿಯ ಒಂದು ಆಶೀರ್ವಾದದಿಂದ ಇದು 3ನೇ ಸಾರಿಯ ಈ ದಸರಾ ಅತ್ಯಂತ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ. ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಗೌರವಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಒಂದು ನೇತೃತ್ವದಲ್ಲಿ ನಡೆಯುವಂಥ ಈ ದಸರಾ ಮಹೋತ್ಸವವು ಎಲ್ಲ ರಾಷ್ಟ್ರ ರಾಜ್ಯದ ಹಾಗೂ ಎಲ್ಲ ಜಿಲ್ಲೆಗಳ ಇರ್ಬೋದು, ನಮ್ಮ ಉಚ್ಚಿಲ ಇರ್ಬೋದು, ಎಲ್ಲ ಜನರ ಒಂದು
ಸಹಾಯ ಸಹಕಾರ ತನುಮನ ಧನದ ಸಹಾಯ ಸಹಕಾರದಿಂದ 10 ದಿನಗಳ ಕಾಲ ಅಕ್ಟೋಬರ್ 3 ತಾರೀಕಿನಿಂದ ಅಕ್ಟೋಬರ್ 12 ತಾರೀಕಿನವರೆಗೆ ಅತಿ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಖಂಡಿತ ಭಕ್ತಾಭಿಮಾನಿಗಳೆಲ್ಲ 10 ದಿವಸ ನಮ್ಮೊಟ್ಟಿಗಿದ್ದು ಈ ಒಂದು ಕಾರ್ಯಕ್ರಮವನ್ನು ಚೆಂದಗಾನಿಸಿಕೊಡಬೇಕು. ಪ್ರತಿ ದಿವಸ ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭಗೊಂಡಂಥ ಕಾರ್ಯಕ್ರಮಗಳು ರಾತ್ರಿ ಇಡೀ ನಡೆದು 10 ದಿವಸ ನಿರಂತರವಾಗಿ ನಡೆಯಲಿದೆ. ವಿವಿಧ ಈ ಸಲ ನಾವು ಮೈಸೂರು ದಸರಾದಲ್ಲಿ ಏನು ನಮ್ಮ ಕುಸ್ತಿ ಪಂದ್ಯಾಟ ಇರ್ಬೋದು, ದೇಹದಾಡ್ಯ ಪಂದ್ಯಾಟ, ಇದನ್ನೆಲ್ಲ ಈ ವರ್ಷ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮವು ಖಂಡಿತ ಅತಿ ವಿಜೃಂಭಣೆಯಿಂದ ನಡೆಯಬೇಕು. ಯಾಕಂದರೆ ಕಳೆದ 2 ವರ್ಷದಲ್ಲಿ ರಾಜ್ಯಗಳಲ್ಲಿ ಈ ಒಂದು ದಸರಾ ಉತ್ಸವವು ಮಂಗಳೂರು ದಸರಾಕ್ಕಿಂತ ಉತ್ತಮವಾಗಿ ಮೂಡಿ ಬಂದಿದೆ. ಖಂಡಿತ ನಿಮ್ಮೆಲ್ಲರ ಸಹಕಾರ ಇರಲಿ. ಇವತ್ತು ನಮ್ಮ ಮಹಾಜನ ಸಂಘದ ಸರ್ವ ಸದಸ್ಯರು ಹಾಗೂ ನಮ್ಮ ಕ್ಷೇತ್ರದ ಸದಸ್ಯರು ಹಾಗೂ ನಮ್ಮ ಊರಿನ ಹಾಗೂ ಪರ ಊರಿನ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ನಾವು ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಕೇಳಲಿಕ್ಕೆ ಇಚ್ಛೆ. ಕರಿನ ಇರುವ ವರ್ಷಲೆಡ್ದು ಪೊಲೀಸ್ ಇಲಾಖೆದ ಬೇತೆ ಬೇತೆ ಕಾರ್ಯಲೆಡ್ ಸಹಾಯ ಸಹಕಾರ ಕೊರೊಂದಿತ್ತಿನ ಕಾರ್ಪೊರೇಷನ್ ಬ್ಯಾಂಕ್ ಇತ್ತೆ ಯೂನಿಯನ್ ಬ್ಯಾಂಕ್ದ ಒಟ್ಟಿಗೆ ಸೇರ್ತು ಪೋಣಲ ಸಾಕಾರ ಕೊರ್ಪನೆನ ದುಂಬರಿತದಂಡ ಬುಧಾರ ಕುಡ್ಲದ ಪೊಲೀಸ್ ಕಮಿಷನರ್ ಆಫೀಸ್ ಪೊಲೀಸರಿಗೆ ರೈನ್ ಕೋಟ್ ಪಟ್ಟದೇರ. ಕುಡ್ಲದ 100 ವರ್ಷ ಮುಟ್ಟದ ಇತಿಹಾಸ ಮಲ್ತಿನ ಕಾರ್ಪೊರೇಷನ್ ಬ್ಯಾಂಕ್ ಕರಿನ ಇರುವ ವರ್ಷಲೆಡ್ದು ಪೊಲೀಸ್ ಇಲಾಖೆಗೆ ಸಹಾಯ ಸಹಕಾರ ಕೊರೊಂದು ಬೈದಂಡ ಇತ್ತೆ ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ದ ಒಟ್ಟು ಸೇರಿದ ಯೂನಿಯನ್ ಬ್ಯಾಂಕ್ ಆಂಡಲ ದುಂಬುದ ಕಾರ್ಯಾಲಯನ ಮರೆಪಂದ ದುಂಬರಿತದೇರ. ಈ ದುಂಬುದ ನಗರ ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ ಸೇರಿದ ಸಂಚಾರ ನಿಯಂತ್ರಣಗೂ ಬೋಡಾಯಿನ ಸಹಕಾರ ಕೊಡ್ದಿತ್ತಂಡ ವರ್ಷಲ ಇಲಾಖೆದ ಸಂಚಾರಿ ಪೊಲೀಸರಿಗೆ ರೈನ್ ಕೋಟ್ ಕೊರೊಂದಿತ್ತಂಡ ಅಂಚದು ಬುಧಾರ ಕುಡ್ಲದ ಪೊಲೀಸ್ ಕಮಿಷನರ್ ಆಫೀಸ್ ರೈನ್ಕೋಟ್ ಪಟ್ಟುನ ಕಾರ್ಯಕ್ರಮದಿತ್ತೆರ ಬಾರಿ ಎಡ್ಡೆ ಗುಣಮಟ್ಟದ ರೈನ್ಕೋಟ್ ಕೊಡ್ದು ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ದ ಎಡ್ಡೆ ಕಾರ್ಯಾಲಯನ ದುಂಬರಿತದಂಡ ಕುಡ್ಲನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಒತ್ತು ಕಮಿಷನರ್ ದಿನೇಶ್ ಕುಮಾರ್ ಯೂನಿಯನ್ ಬ್ಯಾಂಕ್ ಜನರಲ್ ಮ್ಯಾನೇಜರ್ ವಲಯ ಮುಖ್ಯಸ್ಥರು ಶ್ರೀಮತಿ ರೇಣುಕಿ ನಾಯರ್ ಪೊಲೀಸ್ ಇಲಾಖೆದ ಪದಾಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳು ಕಾರ್ಯಕ್ರಮಟು ಪಾಲ್ಗೊಳ್ಳುತ್ತಿದ್ದಾರೆ. ಇಪ್ಪತ್ತು ವರ್ಷದಿಂದ ಯೂನಿಯನ್ ಬ್ಯಾಂಕ್ ಆವಾಗ ಕಾರ್ಪೊರೇಷನ್ ಬ್ಯಾಂಕ್ ಇತ್ತು. ಸೊ ಕಾರ್ಪೊರೇಷನ್ ಬ್ಯಾಂಕ್ ಸಮಯದಿಂದ ನಮ್ಮದು ಮತ್ತು ಪೊಲೀಸ್ ಇಲಾಖೆ ಮತ್ತು ಬ್ಯಾಂಕ್ದು ಸಂಬಂಧ ಇದೆ. ಸಾಕಷ್ಟು ಹಂತದಲ್ಲಿ ಇವರು ನಮಗೆ ಲಕ್ಷಾಂತರ ಬ್ಯಾರಿಕೇಡ್ಸ್ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ರೀತಿ ಸೌಲಭ್ಯಗಳು ಕೊಟ್ಟಿದ್ದಾರೆ. ಸೊ ದಿಸ್ ಶೋಸ್ ದ್ಯಾಟ್ ಬ್ಯಾಂಕ್ ಅವ್ರದ್ದು ಪೊಲೀಸ್ ಇಲಾಖೆ ಮೇಲೆ ಒಂದು ಎಷ್ಟು ಅಭಿಮಾನ ಇದೆ ಮತ್ತು ತಾವುಗಳು ರೋಡ್ ಮೇಲೆ ನಿಂತ್ಕೊಂಡು ಏನೇನು ಕೆಲಸ ಮಾಡ್ತೀರಾ ತಮಗೋಸ್ಕರ ಅವ್ರ ಮನಸ್ಸಲ್ಲಿ ತುಂಬ ಕಾಳಜಿ ಇದೆ. ರೇನ್ಕೋಟ್ ಇಂಪಾರ್ಟೆಂಟ್ ಇಲ್ಲ, ಇದು ರೆಕಗ್ನೈಸಿಂಗ್ ದ ಸರ್ವಿಸ್ ಗಿವನ್ ಬೈ ನಮ್ಮ ಟ್ರಾಫಿಕ್ ಸಿಬ್ಬಂದಿಗಳು ಈ ಅಂಥ ಮಳೆಯಲ್ಲಿ ನಿಂತ್ಕೊಂಡು ಹಗಲು ರಾತ್ರಿ ಏನು ಜನರಿಗೆ ಏನು ಸೇವೆ ಕೊಡ್ತಾರೆ ಅದ್ರ ರೆಕಗ್ನೈಸ್ ಮಾಡಿ ಒಂದು ರೇನ್ಕೋಟ್ ಕೊಡಲಿಕ್ಕೆ ಮುಂದೆ ಬರೋದು ತುಂಬ ಒಂದು ದೊಡ್ಡ ಗುಣ ಇದು. ಸೊ ನಾನು ನಿಜವಾಗ್ಲೂ ಮೇಡಮ್ಗೆ ಮತ್ತು ಅವರ ಸಂಪೂರ್ಣ ತಂಡಕ್ಕೆ ಧನ್ಯವಾದಗಳು ಸಲ್ಲಿಸ್ತೀನಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ವೆರೆವರ್ ಇಸ್ ದೇರ್ ಎ ಲಿಟಲ್ ರೈನ್ ಆಲ್ಸೋ ಕ್ಯಾನ್ ನಾಟ್ ಹರ್ಟ್ ಯು. That's a caption given for the banner. I don't know whether the banner is printed today. It is not there, but in the banner we did. Banner it is there. Okay. Yeah, banner it is there. So that caption I selected. Yesterday we were discussing what type of banner we can put it here. So there are one person has prepared normal banner. So I said no. Our this should be our caption. UBI is there, then all the police is safe because no rain can hurt you. ಸಾಲ ಸರಿಯಾದ ಕಟ್ಟೊಂದಿತ್ತನ ಮಾತ್ರ ಸಹಕಾರಿ ಕಾರ್ಯಲು ದುಂಬರಿಯುಣೊಂದು ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಪಂತೆರ ಕಿನ್ನಿಗೊಳ್ಳಿಡು ಒಡಿಯೂರು ಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘದ 20ನೇ ಹೊಸ ಶಾಖೆ ಉದಿಪನ ಮಲ್ತದ 6 ಆಶೀರ್ವಚನ ಕೊರಿಯರ. ಕಿನ್ನಿಗೊಳ್ಳಿಡು ಒಡಿಯೂರು ಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘದ 20ನೇ ಹೊಸ ಶಾಖೆ ಉದಿಪನಲ್ಲಿ ಬುಧವಾರ ನಡೆತಂಡ ಸಂಸ್ಥೆದ ಒತ್ತುಗುರು ಕಾರ್ಯರ ಲಿಂಗಪ್ಪ ಗೌಡ ಪನ್ನೆಡ್ಕ ಸುರತ ಪಾತೆರ ಪಂಡ್ಯರ
ಗುರುಕಾರ್ಯರು ಎ ಸುರೇಶ್ ರೈ ಗುರುಕಾಡ್ಮೇಡು ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಇರುವನೆ ಕಿನ್ನಿಗೊಳಿ ಶಾಖೆನು ಉದಿಪನ ಮಲ್ತೆರ. ಸ್ವಾಮೀಜಿ ಆಶೀರ್ವಚನ ಕೊಡ್ದು ಧರ್ಮದ ಒಟ್ಟಿಗೂ ಪಣ ವ್ಯವಸ್ಥೆನ ಸೇರ್ಸಾವಂದು ಸಾಮಾಜಿಕ ಕಾರ್ಯಗಳನ್ನು ನಡಪಾವುಂಡು ಕಾಸನು ಸರಿಯಾದ ಗಲಸು ನಡೆದು ಜೀವನಡು ಶಾಂತಿ ನೆಮ್ಮದಿ ತಿಕ್ಕೊಂಡು ಸಹಕಾರಿಗೂ ಗಿರಾಕಿಲಿ ಜೀವ ಠೇವಣಿ ಪಂಡ ತಿಳಿಕೆ ಇತ್ತಿನಂಚ ಸಾಲ ಪಂಡ ಕೋಪ ಇತ್ತಿನಂಚ ಸಾಲ ಸರಿಯಾದ ಕಟ್ಟೊಂದಿತ್ತನ ಮಾತ್ರ ಸಹಕಾರಿನ ಕಾರ್ಯಲು ದುಂಬರಿಯೊಂದು ಪಂಡಿರ. ಶಾಸಕರು ಉಮಾನಾಥ ಕೋಟ್ಯಾನ್ ಮಲ್ಲಪಿನೆರಾದ ಪಾತೆಡ್ದು ಬಜಪೆ ಕಿನ್ನಿಗೊಳಿ ಗ್ರಾಮ ಪಂಚಾಯತ್ ತಾಣಮ ನೋಡ್ದು ಪಟ್ಟಣ ಪಂಚಾಯತ್ ಆದ ಬದಲಾತಂಡು ಇಂದತ ಅಭಿವೃದ್ಧಿಗೆ ಬ್ಯಾಂಕಿಂಗ್ ಕ್ಷೇತ್ರದ ಬಲ ಹೆಚ್ಚುನೊಂದು ಪಂಡಿರ. ಜಾಗತಿಕ ಬಂಟರ್ನ ಸಂಘಲನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಪಾತೆಡ್ದು ಸಂಸ್ಥೆಗೆ ಎಡ್ಡೆಪು ಬಯಕಿಯರ. ಸಾಧ್ವಿ ಮಾತಾನಂದಮಯಿ ಸಂದೇಶ ಕುರಿಯರ. ಯುಗಪುರುಷ ಸಂಪಾದಕರು ಭುವನಾಭಿರಾಮ ಉಡುಪ, ಉದ್ಯಮಿ ಗಿರೀಶ್ ಎಂ ಶೆಟ್ಟಿ, ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ಶೈಲಾ ಸಿಕ್ವೇರ, ಕರ್ನಾಟಕ ಸೌಹಾರ್ದ ಸಂಯುಕ್ತ ಸಹಕಾರಿದ ನಿರ್ದೇಶಕಿ ಭಾರತಿ ಜಿ ಭಟ್, ಮುಲ್ಕಿ ಬಂಟರ್ನ ಸಂಘದ ದುಂಬುದ ಗುರುಕಾರ್ಯರು ಸಂತೋಷ್ ಹೆಗ್ಡೆ, ಸಂಯುಕ್ತ ಸಹಕಾರಿದ ಜಿಲ್ಲಾಧಿಕಾರಿ ವಿಜಯ್ ಬಿಎಸ್, ಒಡಿಯೂರು ಗ್ರಾಮ ವಿಕಾಸದ ಕಿರಣಿಯು, ದುರ್ಗಾದಯ ಕಟ್ಟೋಣದ ಮುಖ್ಯಸ್ಥರು ಸೀತಾರಾಮ ಶೆಟ್ಟಿ, ಡಾಕ್ಟರ್ ಕಿಶೋರ್ ಅಶೋಕ ಶೆಟ್ಟಿ, ದುರ್ಗಾದಯ ಪುರುಷೋತ್ತಮ ಶೆಟ್ಟಿ, ಸಾಯಿನಾಥ್ ಶೆಟ್ಟಿ ಸಂಘದ ನಿರ್ದೇಶಕರು ಮಾತ್ರ ಪಾಲ್ಗೊಂಡಿರು. ಈ ಸಭೆಗೆ ಇಳಿಸಿದ 2 ಜನ ರಾಮಯ್ಯನಕ್ಕೆ ಒಂದು ಶಾಂತರಾಮ ಇರಲಿಲ್ಲ ನಾನು ಈವೈತೆ ಬೋನಾವಿ ಆರಾಮ ಇರಲಿ ಬೋನಾವಿ ರಾಮ 2 ರಾಮಯ್ಯ ಬೀಜ ಬಗೆಟ್ಟು ಒಂದು ಜಾತಿ ವಿಚಾರವಣೆ ಒಂದು ಕೃಷ್ಣ ಲೀಲೋತ್ಸವ ನಡಪಾಯಂಚಿನ ಪುಣ್ಯಕಾಲಲ್ಲ ಕೃಷ್ಣದೇವನ ಸಂದೇಶವು ಬದುಕಿದ ಸಾರ ಉಂಟು ಒಂದೇ ಬದುಕಿದ ಸಾರ ಅನ್ಕೊಂಡ ಕೃಷ್ಣನ ಬದುಕು ಕೃಷ್ಣನ ಸಂದೇಶ ಅನ್ಕೊಂಡು ಬದುಕಿದ ಸಂದೇಶ ನಿಜ ಅರ್ಥಗಳು ಇನಿ ಮಾತೆಟ್ಟೆ ಸಂಭ್ರಮ ಪುರಂಚಿನ ಸಮಯ ಬಂದು ನಮ್ಮ ಇನಿ ಮಾತೆಟ್ಲ ಒಂಜಾಪ ನಮ್ಮ ಕನ್ನಡದ್ದು ತೋಡಾಯ ಓಡು ಒಂದು ಕೆಂಡ ದೇಶಡು ಮಾತ ಆಪನಂಚಿನ ಕೆಲವು ಬೇರೆ ಬೇರೆ ದೇಶದ ಒಟ್ಟೂಪ ಒಂಜಾಪ ನಾಯಿಗೊಂದು ಮಾತ ನಡೆದೊಂದು ಇಂಚಾನ ಕೆಂಡ ಧರ್ಮಶಬ್ದದ ಕೊರತೆ ಉಂಟು. ಭಾರಿ ಸಂತೋಷವಾದಾಗ ಕಿನ್ನಿಗೋಳಿಗೆ ಒಡಿಯೂರು ಕ್ಷೇತ್ರದ ಸಹಕಾರಿ ಸಂಸ್ಥೆ ಬೈದು ಬಂದಾಗ ಭಾರಿ ಸಂತೋಷ. ಬ್ಯಾಗ್ ಬಂದು ಎಂಕಲ ಊರ್ದಾಗಲಿ ಕೆಲಸ ತಿಕ್ಕೊಂಡು ಎಂಕಲ ಊರ್ದ ಮೆಂಬರ್ಸ್ ನಗಲಿ ಕೂಡ ಎಂಕಲ ಪ್ರಯೋಜನ ತಿಕ್ಕೊಂಡು ಒಬ್ಬ ಖಂಡಿತ ಈ ಸಂಸ್ಥೆ ಶೈಲದ ಅಕ್ಕ ಒಂದೇ ಒಂದು ಕ್ರಿಶ್ಚಿಯನ್ ಏರಿಯಾ ದುಡ್ಡು ಬಾರಿ ಮುಂದೆ ಎಗಡೆ ಬಂದೆ ಅಂಜನ ಕ್ರಿಶ್ಚಿಯನ್ ಬಗ್ಗೆ ಮಾತ್ರ ಸಾಕಾರ ಪರಿಹಾರನೆಲ್ಲ ಒಂದು ಬಾರಿ ಗಟ್ಟಿ ಬಾಕಿದಾಗ ಮಾತ್ರ ಕೊರಪ ಎಂಗಳು ಮಾತೆಲ್ಲ ಎಂಗಳಂತೂ ಉಲ್ಲದೆ ಮಾತ ಪೊನ್ನುಡು ನಡಪಾಡು ದೇವರ ಮಾತ್ರ ನಿಧಾನಪಾಡು ಸೇವೆ ಎಂದು ಬರೋಣ ನಿಜವಾಗಲ್ಲ ನಾನು ತುಳುಕು ಮಲ್ಪನಂಚಿನ ಕೆಲಸ ಅದು ಗ್ರಾಮಾಭಿವೃದ್ಧಿಗೆ ಗ್ರಾಮದ ಜನಪ್ರಿಯ ಮಲ್ಪನಂಚಿನ ಕೆಲಸ ಅದು ನಿಜವಾಗಲ್ಲ ಅವು ಶ್ಲಾಘನೀಯ. ಖಾಲಿ ಮಠಕ್ಕೂ ಅದನ್ನ ಒಡಿಯೂರು ಕ್ಷೇತ್ರಕ್ಕೂ ಮಾತ್ರ ಅಂತ ಒಡಿಯೂರು ಕ್ಷೇತ್ರದ್ದು ಇಡೀ ನಮ್ಮ ಹೆಚ್ಚು ಕಡಿಮೆ ಮಲ್ಪನಂದ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ಆದ ಮಲ್ಪನಂಚಿನ ಕೆಲಸದಲ್ಲಿ ನಿಂತು ಜನಪ್ರಿಯಗೆ ಹೇಗೆ ಪ್ರಯೋಜನ ಅಂತಂದ್ರೆ ಇನಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಉಡುಪಿ ಜಿಲ್ಲೆಗೂ ಕಾಸರಗೋಡು ಜಿಲ್ಲೆಗೂ ಈ ಭಾಗಗಳು ಗ್ರಾಮ ವಿಕಾಸದ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಈ ಒಂದು ಸೇವೆ ನಿಜವಾಗ್ಲ ನಂಗೆ ಮಾತಾಡಲ್ಲ ಪುಣ್ಯ ಅಂತ. ವಿಶ್ವ ಹಿಂದೂ ಪರಿಷತ್ಗೆ ಅಶ್ಪ ವರ್ಷ ದಿಂಜಿನಲ್ಲಿ ಕೊಡು ಜಿಲ್ಲೆಡು ಷಷ್ಟಬ್ದಿನ ಸಂಭ್ರಮಡು ಆಚರಣೆ ಮಲ್ಪರೆ ತೀರ್ಮಾನ ಮಲ್ದಾಂದ್ ವಿಶ್ವ ಹಿಂದೂ ಪರಿಷತ್ ಪ್ರಾಂತೀಯ ಜತೆ ಕಾರ್ಯಂತರ ಶರಣ್ ಪಂಪ್ವೆಲ್ ಪಂತೆರ. ವಿಶ್ವ ಹಿಂದೂ ಪರಿಷತ್ ಪ್ರಾಂತೀಯ ಜತೆ ಕಾರ್ಯಂತರ ಶರಣ್ ಪಂಪ್ವೆಲ್ ಕುಡ್ಲಡ್ ಸುದ್ದಿಕುಟ್ಟುಡು ಪಾತಿರ್ದು ಹಿಂದೂ ಧರ್ಮದ ನಂಬಿಕೆ ಬಕ ಸ್ವಾಭಿಮಾನದ ರಕ್ಷಣೆಗಾದ 1924 ಆಗಸ್ಟ್ 21 ಪುಟ್ಟಿನ ವಿಶ್ವ ಹಿಂದೂ ಪರಿಷತ್ ಅಶ್ಪನೇ ವರ್ಷದ ಗೌಜಿಡುಂಡು ಲೋಕದ ಭಾರಿ ಮಲ್ಲ ಸಂಘಟನೆ ಅದು ಬುಲೆದೊಂದು ದಿನ ಪರಿಷತ್ತದ ಸಸ್ಟೆಬ್ ಭಾರಿ ಗೌಜಡಿ ಸೇಸಾದ ಆಚರಣೆ ಮಲ್ಪರ ನಿಘಂಟು ಮಲ್ದಂಡ 50 ಹೆಚ್ಚು ದೇಶಲೆಡು ಹಿಂದುಲಿನ ಸಂಘಟನೆ ಮಲ್ಪನ ಕಾರ್ಯದ ಒಟ್ಟುಗು ಧರ್ಮದ ರಕ್ಷಣದ ಕೆಲಸವನ್ನು ಮಲ್ತೊಂದುಪ್ಪನ VHP ಜಿಲ್ಲೆಡು ಅರ್ಥಪೂರ್ಣ ಆದ ಆಚರಣೆ ಮಲ್ಪರ ತೀರ್ಮಾನದ ತೊಂದೊಂದು ಪಂಡಿರ. ಸಂಘಟನೆದ ವಿಭಾಗ ಜತೆ ಕಾರ್ಯಂತರ ಶಿವಾನಂದ ಮೆಂಡನ್ ಪಾತಿರ್ದ ಸಸ್ಟೆಬ್ದಿ ಇಡೀ ಕಾರ್ಯಕ್ರಮದ ಹಿನ್ನೆಲೆಡು ಆಗಸ್ಟ್ 25 ಸೆಪ್ಟೆಂಬರ್ 1 ಮುಟ ದಕ್ಷಿಣ ಕನ್ನಡ ಜಿಲ್ಲೆಡು ನಡತೊಂದುಪ್ಪನ ಕಾರ್ಯಕ್ರಮಲೆನ ಬಗೆಟ್ಟು ಮಾಹಿತಿ ಕುರಿಯರ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರುಕಾರ್ಯರು HK ಪುರುಷೋತ್ತಮ, ಜಿಲ್ಲಾ ಒತ್ತು ಗುರುಕಾರ್ಯರು ಮನೋಹರ ಸುವರ್ಣ, ಜಿಲ್ಲಾ ಕಾರ್ಯಂತರ ರವಿ ಅಸೈಗೋಳಿ, ಪುನೀತ್ ಅತ್ತಾವರ ಭುಜಂಗ ಕುಲಾಲ್, ಗುರುಪ್ರಸಾದ ಉಳ್ಳಾಲ, ರವಿ ಕಡೆಗೋಳಿ ಸುದ್ದಿ ಕೊಟ್ಟುಡಿದ್ದರ. ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಭಾಳ ಸಂಭ್ರಮದಿಂದ ಆಚರಣೆ ಮಾಡಬೇಕು ಎಂಬುದನ್ನು ವಿಶ್ವ ಹಿಂದೂ ಪರಿಷತ್ ಇಡೀ ದೇಶಾದ್ಯಂತ ಒಂದು ಯೋಚನೆಯನ್ನು ಮಾಡಿದೆ. ಕಳೆದ
60 ವರ್ಷಗಳಲ್ಲಿ ನಮ್ಮ ಶ್ರೇಷ್ಠವಾದಂಥ ಸನಾತನ ಧರ್ಮದ ಪ್ರಚಾರ, ಅದರ ರಕ್ಷಣೆ, ಅದರ ಆಚರಣೆ, ಈ 3 ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ವಿಶ್ವ ಹಿಂದೂ ಪರಿಷತ್ ಕಳೆದ 60 ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ. ಕೇವಲ ಭಾರತ ಮಾತ್ರ ಅಲ್ಲ, ಜಗತ್ತಿನ ಸುಮಾರು 50ಕ್ಕೂ ಹೆಚ್ಚು ದೇಶಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯ ನಡೀತಾ ಇದೆ. ತುಳುವಿನ ಸಾಹಿತ್ಯ ಬೂಕ್ಲೆಡ್ ಸಮಕಾಲದ ಸಂಗತಿಲಿನ ಒಟ್ಟುಗು ಜತೆ ಬಾಳ್ವೆ ಸಮ ಮನಸ್ಸದ ಸಂದೇಶ ಉಪ್ಪುಣೊಂದು ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಪಂತೆರ ಬೊಂಬಾಯಿಡು ವಿದ್ವಾಂಸರು ಭಾಸ್ಕರ ರೈ ಕುಕ್ಕುವಳ್ಳಿಯರ್ನ ರಡ್ಡು ಕವನ ಸಂಕಲನ ಬಿಡುಗಡೆಲೇಸಿದ 6 ಪಾತಿರಿಯರು. ಬೊಂಬಾಯಿದ ವಿದ್ಯಾ ವಿಹಾರ್ ಪೂರ್ವದ ಶ್ರೀ ಅಂಬಿಕಾ ಆದಿನಾಥೇಶ್ವರ ಗಣಪತಿ ಮಂದಿರಡು ಇಂಚಿಪ ಕವಿ ಲೇಖಕರು ಯಕ್ಷಗಾನ ವಿದ್ವಾಂಸರಾದುಪನ ಭಾಸ್ಕರ ರೈ ಕುಕ್ಕುವಳ್ಳಿಯರ್ನ ಕವಿತೆಲೆನ ಕೋಪ್ಯದ ರಡ್ಡು ಬೂಕು ಬುಡುಗಡೆಲೇಸು ನಡೆತಂಡ. ಯಕ್ಷಗುರು ಅಜಕಾರ್ ಬಾಲಕೃಷ್ಣ ಶೆಟ್ಟಿ ದುಂಬಾಳ್ತದ ಅಜಕಾರ್ ಕಲಾಭಿಮಾನ ಬಳಗದ 2024ನೇ ಸಾಲದ ತಾಳೆಮದ್ದಲೆ ಸರಣಿ ಕಾರ್ಯಕ್ರಮಟ್ಟು ಈ ಲೇಸು ಅಟ್ಟಣೆ ಆದಿತ್ತಂಡ. ದೇವಸ್ಥಾನದ ಧರ್ಮದರ್ಶಿ ಪೆರನಂಕಿಲ ಹರಿದಾಸ ಭಟ್ ತುಡರ್ಪುತ್ತದ ತಾಳೆಮದ್ದಲೆ ಸರಣಿ ಕಾರ್ಯಕ್ರಮ ಉದಿಪನ ಮಲ್ತೆರ. ಬೊಂಬಾಯಿದ ಹಿರಿಯ ಸಾಹಿತಿ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಮಲ್ಲಪಿನೆರಾದಿತ್ತದ ಯಕ್ಷಗಾನ ಅರ್ಥಧಾರ ಕೆ ಶೆಟ್ಟಿ ಗುರ್ಕಾರ್ಬೇಡ ಮೈಸೂರದ ರಾಜ ಪ್ರಕಾಶನ ಸಂಸ್ಥೆ ಅಚ್ಚಿಮಂತಿನ ಭಾಸ್ಕರ ರೈ ಕುಕ್ಕುವಳ್ಳಿಯರ್ನ ಸೃಷ್ಟಿ ಸೀರಿಯಲ್ಲಿ ಪುಷ್ಪ ವೃಷ್ಟಿ ಭಾವ ಅನುಭವ ಗೀತೆಲನ ಗುಚ್ಚ ಕನ್ನಡ ಕವನ ಸಂಕಲನ ಹರಿದಾಸ ಭಟ್ರನ ಕೈಟ್ ಬುಡುಗಡೆ ಅಂಡ್. ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಸಿಯನ ಚೀಪೆ ಕೋಪೆದ ಪಾಕ್ ಕಬಿತೆಲು ತುಳುಕವನ ಸಂಕಲನ ಬುಡುಗಡೆ ಮಲ್ತೆರ. ಯಕ್ಷಗಾನ ಕಲಾವಿದರು ಸದಾಶಿವ ಆಳ್ವ ತಲಪಾಡಿ, ಸಂಗೀತ ನಿರ್ದೇಶಕರ ಪದ್ಮನಾಭ ಸಸಿಬಿತ್ಲ, ಅಜಕಾರ ಅಭಿಮಾನಿ ಬಳಗದ ಗುರ್ಕಾರ್ಯರು ಅಜಕಾರ ಬಾಲಕೃಷ್ಣ ಶೆಟ್ಟಿ, ಕನ್ನಡ ಬೊಕ ತುಳು ಇಂಚ ಕವಿತಲೆನ ಕೋಪೆ ರಡ್ಡು ಬೂಕ್ಲೆಲ್ಲ ಬರೆಯಿನ ಭಾಸ್ಕರ ರೈ ಕುಕ್ಕುವಳ್ಳಿ ಕಲಾ ಸಂಘಟಕರ ಕರ್ನೂರು ಮೋಹನ್ ರೈ ಪಾಲ್ದಿತ್ತೊಂಡೆರ. ಉದಿಪನ ಬೊಕ ಬೂಕ್ಲೆನ ಬುಡುಗಡೆಲೇಸಿದ ಬೊಕ ತುಳುನಾಡ ಬಲೀಂದ್ರ ಬೊಕ ಜಾಬಾಲಿ ನಂದಿನಿ ತುಳು ತಾಲಮದ್ದಲೆ ಕೂಟ ನಡೆತಂಡ. ಕುಡ್ಲದ ಕಲ್ಕುರ ಪ್ರತಿಷ್ಠಾನ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗನೊಡ್ ನಡಪಾಯಿನ ಶ್ರೀಕೃಷ್ಣ ವೇಷ ಪಂಥದ ಅಕೀರಿಡು ಪಿಲಿಯನ್ನು ಪಂಡದ ಮಲ್ಲಪುದರ್ ಪಡೆಯಿನ ಕದ್ರ ಕಂಬಳ ಗಂಗಾಧರ ದೇವಾಡಿಗೆರೆಗೆ ಸಮ್ಮನದ ಮರ್ಯಾದೆ ಮಲ್ತೆರ. ಮಾರ್ನಿಮಿ ಉಚ್ಚೆಗೂ ಪಿಲಿಯೇಸ ಪಾಡನೋ ತುಳುನಾಡ್ದ ಸಂಸ್ಕೃತಿಡು ಮಲ್ಲಪುದರ್ ಪಡೆದಿದ್ದದು ಅವೇತು ಜನ ಈ ಕಲೆ ಸಂಸ್ಕೃತಿಡು ಮಲ್ಲಪುದರ್ ಪಡಿತೆರ ಐಟೂರಿ ಅಣ್ಣು ಪಿಲಿ ಪನ್ಪುನ ಪುಗಾರ್ತಿಗೆ ಸಂದಿದಿನ ಕದ್ರ ಕಂಬಳದ ಗಂಗಾಧರ ದೇವಾಡಿಗೆರ ಅದುಲ್ಲೆರ. ಒಡ್ಸಲಾರು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಪಿಲಿಯಸ ಪಾಡುವೆರು. ಈ ಸರ್ತಿಲ ಕದ್ರ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿದ 55ನೇ ವರ್ಷದ ಸಾರ್ವಜನಿಕ ಮೊಸರು ಕುಡಿಕೆ ಉಚ್ಚೇಡು 78 ವರ್ಷ ಪ್ರಾಯದ ಗಂಗಾಧರ ದೇವಾಡಿಗೆರ ಪಿಲಿಯಸ ಪಾಡ್ದೆರ. ಕುಡ್ಲದ ಕಲ್ಕುರ ಪ್ರತಿಷ್ಠಾನ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಕನೊಡು ನಡಪಾಯಿನ ಜೋಕ್ಲೆನ ರಾಷ್ಟ್ರೀಯ ಉಚ್ಚಯ ಶ್ರೀಕೃಷ್ಣ ವೇಷ ಪಂಥಡು ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ್ ಕುಮಾರ ಕಲ್ಕುರ ಗಂಗಾಧರ ದೇವಾಡಿಗೆರೆಗೆ ಸಮ್ಮನದ ಮರ್ಯಾದೆ ಮಲ್ತೆರ. ಕಲ್ಕುರ ಪ್ರತಿಷ್ಠಾನದ ಶ್ರೀಕೃಷ್ಣ ವೇಷ ಪಂಥ ಸಮಿತಿದ ಕದ್ರ ನವನೀತ ಶೆಟ್ಟಿ, ದಯಾನಂದ ಕಟೇಲ್, ವಿದ್ಯಶ್ರೀ ಕಲ್ಕುರ, ಮಂಜುಳಾ ಶೆಟ್ಟಿ, ಉಮೇಶ್ ಈ ಪೊರ್ತುಡಿತ್ತೆರ. ಎನ್ಮ ವರ್ಷದ ಜವಣೆ ಕದ್ರಿ ಹಣ್ಣು ಹೊರ ಒಂಜಿ ಕ್ಲಾಪ್ತ ಬಟ್ಲೆ ಪೂರ ಚಪ್ಪಾಳೆ ದಟ್ಲೆ ಗಂಗಾಧರ ಕದ್ರಿ ಹಣ್ಣು ಮೇರಿನ ಪ್ರಾಯ 78 ವರ್ಷ. ಬಂಟ್ವಾಳ ತಾಲೂಕು ಸಜಿಪ ಮುನ್ನೂರು ಶಾರದಾ ನಗರದ ಶ್ರೀ ಶಾರದಾ ಯುವಕ ಮಂಡಲದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂಗಾರ್ ಪರ್ವದಲೆಕ್ಕೊಡು ಕೆಸರೊಟೊಂಜಿ ದಿನ ಕಾರ್ಯಕ್ರಮ ನಡಪಾದಿತ್ಯರ. ಬಂಟ್ವಾಳ ತಾಲೂಕು ಸಜಿಪ ಮುನ್ನೂರು ಶಾರದಾ ನಗರದ ಶ್ರೀ ಶಾರದಾ ಯುವಕ ಮಂಡಲದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿದಲೆಕ್ಕೊಡು ರಡ್ಡ ದಿನದ ಕಾರ್ಯಕ್ರಮಟು ಕೆಸರಟು ಒಂಜಿ ದಿನ ಕಾರ್ಯಕ್ರಮದ ಇದಿತ್ಯರ. ಸಜಿಪ ಮುನ್ನೂರು ಮಾಗಣೆ ತಂದ್ರಿ ಎಂ ಸುಬ್ರಹ್ಮಣ್ಯ ಭಟ್ ತುಡಾರ ಬುಲ್ಪು ಪತ್ತಾದ ಗುಬ್ಬುದ ಕುಟುಗು ಚಾಲನೆ ಕುರಿಯರ. ಸಜಿಪ ಮುನ್ನೂರು ಗ್ರಾಮ ಪಂಚಾಯತ್ ದುಂಬುದ ಗುರುಕಾರ್ಯರು ಎಂ ಪರಮೇಶ್ವರ ಮೂಲ್ಯ,
ಉದಯ ಪೂಜಾರಿ ಮಾರ್ನಬೈಲ್, ಸುರೇಶ್ ಮೊಗರ್ನಾಡ್, ವಿಕ್ರಮ್ ಸಂಜೀವ ಪೂಜಾರಿ, ಸದಾನಂದ ಪೂಜಾರಿ, ಯುವಕ ಮಂಡಲದ ಗುರ್ಕಾರ್ಯರ ಪರಮೇಶ್ವರ ಪೂಜಾರಿ ಸಮಿತಿ ಸದಸ್ಯರು ಈ ಪುರ್ತುಡಿತ್ತಾರೆ. ಬಲ್ಲು ಇಪ್ಪುನ ಬಲಿಪು ಫುಟ್ಬಾಲ್ ಇಂಚ ಕೆಸರ ಕಂಡೋಡು ಬೇತೆ ಬೇತೆ ಗೊಬ್ಬುಲೆಡ್ ಪಾಕ ಜನ ಪಾಲ್ದೆತೊಂಡ್ಯರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.